ನಾಗರ ಪಂಚಮಿಯ ಸಂದರ್ಭದಲ್ಲಿ ಖ್ಯಾತ ಕಲಾವಿದ ಹರೀಶ್ ಸಾಗಾ ಅವರು ಮರಳಿನ ಮೇಲೆ ಚಿತ್ತಾರವನ್ನು ಬಿಡಿಸಿ ಶುಭ ಕೋರಿದ್ದಾರೆ. ಪ್ರತಿ ಶ್ರಾವಣ ಮಾಸದಂದು ಬರುವಂತಹ ಮೊದಲ ಹಬ್ಬ ನಾಗರ ಪಂಚಮಿ. ಕರಾವಳಿ ಕ್ಷೇತ್ರದಲ್ಲಿ ನಾಗನನ್ನ ಪ್ರತ್ಯಕ್ಷ ದೇವನನ್ನಾಗಿ, ಪ್ರಕೃತಿಯ ಅವಿಭಾಜ್ಯ ಅಂಗವಾಗಿ ಭಯ ಭಕ್ತಿ ಶ್ರದ್ಧೆಯಿಂದ ಕುಟುಂಬ ಸಮೇತವಾಗಿ ಆಚರಿಸಿಕೊಂಡು ಬರಲಾಗ್ತಾ ಇದೆ. ಆದರೆ ಈ ಬಾರಿ ಕೊರೋನಾದಿಂದಾಗಿ ಅಸ್ತವ್ಯಸ್ತಗೊಂಡ ಜನಜೀವನವನ್ನ ಸರಿತೂಗಿಸುವಂತೆ ಸಮಸ್ತ ಜನತೆಯ ಪರವಾಗಿ ಸ್ಯಾಂಡ್ ಥೀಮ್ ಉಡುಪಿ ತಂಡದ ಕಲಾವಿದರಾದ ಹರೀಶ್ ಸಾಗಾ, ಜೈನ್ ನೇರಳಕಟ್ಟೆ, ರಾಘವೇಂದ್ರ ಅವರು ಕೋಟೇಶ್ವರದ ಕೋಡಿ ಬೀಚ್ನಲ್ಲಿ ಕೊರೋನಾ ರಾಕ್ಷಸನಿಂದ ರಕ್ಷಿಸು ಎನ್ನುವಂತಹ ಒಂದು ಸಂದೇಶದ ಜೊತೆಗೆ ಮರಳು ಶಿಲ್ಪವನ್ನು ರಚಿಸಿ ಗಮನ ಸೆಳೆದಿದ್ದಾರೆ.